ಉಡುಪಿ ಮಿಷನ್ ಹಾಸ್ಪಿಟಲ್ನ ನವೀಕೃತ ಹೊರರೋಗಿ ವಿಭಾಗವನ್ನು ಉದ್ಘಾಟಿಸಲಾಗಿದೆ. ಕರ್ನಾಟಕ ದಕ್ಷಿಣ ಧರ್ಮ ಪ್ರಾಂತ್ಯದ ಬಿಷಪ್ ಮೋಹನ್ ಮನುರಾಜ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮಿಷನ್ ಆಸ್ಪತ್ರೆ 150ಕ್ಕೂ ಹೆಚ್ಚು ವರ್ಷಗಳಿಂದ ಈ ಭಾಗದಲ್ಲಿ ಬಡ ಜನರ ಸೇವೆ ಮಾಡುತ್ತಾ ಬಂದಿದೆ. ಡಾಕ್ಟರ್ ಸುಶೀಲ್ ಜತನ್ ಅವರ ಸೇವೆ ಈ ಆಸ್ಪತ್ರೆಗೆ ತುಂಬ ಇದೆ. ಉತ್ತಮ ವೈದ್ಯರು ಇಲ್ಲದಿದ್ದರೂ ಉತ್ತಮ ವೈದ್ಯಕೀಯ ಸೇವೆಯನ್ನು ನೀಡುವಲ್ಲಿ ಆಸ್ಪತ್ರೆ ಎಂದು ಹಿಂದೆ ಉಳಿದಿಲ್ಲ. ಮುಂದೆಯೂ ಬಡ ಜನರ ಸೇವೆಗಾಗಿ ಈ ಆಸ್ಪತ್ರೆ ಸದಾ ಸಿದ್ಧವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜಿ ಶಂಕರ್ ಮಾತನಾಡಿ, ಹಿಂದೆ ಮಿಷನ್ ಆಸ್ಪತ್ರೆ ಎಂದರೆ ಹೆರಿಗೆಗೆ ತುಂಬ ಪ್ರಸಿದ್ಧವಾಗಿತ್ತು. ಹಿಂದೆಯೂ ನನ್ನ ಕೈಲಾದ ಸೇವೆಯನ್ನು ಈ ಆಸ್ಪತ್ರೆಗೆ ಮಾಡಿದ್ದೇನೆ. ಮುಂದೆಯೂ ನನ್ನ ಸೇವೆ ಮುಂದುವರಿಯುತ್ತದೆ. ಬಡವರಿಗೆ ಉತ್ತಮ ಸೇವೆಯನ್ನು ನೀಡುವುದಾದರೆ ನನ್ನಿಂದಾದ ಸಹಾಯವನ್ನು ಈ ಆಸ್ಪತ್ರೆಗೆ ಮಾಡುತ್ತೇನೆ ಎಂದರು. ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಸುಶೀಲ್ ಜತನ್ ಮಾತನಾಡಿ, ಹೊರರೋಗಿ ವಿಭಾಗವನ್ನು ನವೀಕೃತಗೊಳಿಸಬೇಕೆಂಬ ಬಯಕೆ ಬಹಳ ಹಿಂದಿನದು. ಆದರೆ ಹಣಕಾಸಿನ ತೊಂದರೆಯಿಂದ ನವೀಕರಿಸಲು ಸಾಧ್ಯವಾಗಿಲ್ಲ. ಇನ್ನಿತರ ಅವಶ್ಯ ವಿಭಾಗದ ನವೀಕರಣವನ್ನು ಮಾಡಿದ್ವು. ಇದೀಗ ಹೊರರೋಗಿ ವಿಭಾಗವನ್ನು ನವೀಕರಿಸಲಾಗಿದೆ. ಇದರ ಕೀರ್ತಿ ಸಲ್ಲಬೇಕಾದದ್ದು ಈ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ. ಅವರ ಸಹಕಾರದಿಂದ ಈ ಆಸ್ಪತ್ರೆಯನ್ನು ಒಂದು ಉತ್ತಮ ಸ್ಥಿತಿಗೆ ತರುವಂತಾಗಿದೆ ಎಂದರು. ಉಡುಪಿಗೆ ಬಂದಾಗ ಸುಮಾರು 15 ವರ್ಷ ಇರ್ಬೋದು, 15-20 ವರ್ಷ ಆಗಿರ್ಬೋದು. ಆವಾಗ ಕೂಡ ಮಿಷನ್ ಆಸ್ಪತ್ರೆ ಹೆರಿಗೆಗೆ ಬಹಳ ಪ್ರಸಿದ್ಧವಾಗಿತ್ತು. ಎಲ್ಲ ಬಡ ವರ್ಗದ ಜನರು ಇಲ್ಲಿಗೆ ಹೆರಿಗೆಗಾಗಿ ಬರ್ತಿದ್ರು. ಹೆರಿಗೆಗೆ ಒಂದು ಕ್ಲಾಸ್ 1 ಹಾಸ್ಪಿಟಲ್ ಅಂತ ಹೇಳಿದ್ರು. ಈಗ ಮಣಿಪಾಲ್ ಆಗಿದೆ, ಬೇರೆ ಬೇರೆ ಆದರ್ಶ ಇರ್ಬೋದು, ಗಾಂಧಿ ಇರ್ಬೋದು, ಬೇರೆ ಬೇರೆ ಹಾಸ್ಪಿಟ್ಲ್ ಇದೆ. ಆವಾಗ ಬಡವರಿಗೆ ಮಿಷನ್ ಆಸ್ಪತ್ರೆ ಒಂದೇ ಒಂದು ಆಸ್ಪತ್ರೆ, ಅದೇ ಒಂದು ಆಶಾ ಕಿರಣ. ತಮ್ಮ ಹಿತೈಷಿಗಳು ಯಾರ್ಯಾರು ಅದಕ್ಕೆ ಸಹಾಯ ಮಾಡಲಿಕ್ಕೆ, ವೈದ್ಯಕೀಯ ಸೇವೆಗೆ ಸಹಾಯ ಮಾಡಲಿಕ್ಕೆ ಸ್ನೇಹಿತರಿದ್ದರೋ ಅವರೆಲ್ಲರನ್ನ ಸಂದರ್ಶಿಸಿ ಅವರ ಕೈಲಾದ ದೇಣಿಗೆ ಸಂಗ್ರಹಿಸಿ ನಮ್ಮ ಹಾಸ್ಪಿಟಲ್ನ ಅಭಿವೃದ್ಧಿಯ ಹಂತದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಜೀವನದಲ್ಲಿ ನಮ್ಮ ಮಿಷನ್ ಹಾಸ್ಪಿಟಲ್ ಸೇವೆ ಬೇರೆ ಬೇರೆ ಹಾಸ್ಪಿಟಲ್ಗಳ ಮಧ್ಯದಲ್ಲಿದ್ದರೂ ನಮ್ಮ ಸೇವೆ ಬಿದ್ದೋಗಲಿಲ್ಲ. ಇದು ವಿಶೇಷ ದಿವಸ ಯಾಕಂತ ಹೇಳಿದರೆ, ಈ ಹೊರರೋಗಿ ವಿಭಾಗವನ್ನು ನವೀಕರಣ ಮಾಡೋದು ಒಂದು ಆಲೋಚನೆ ಕೆಲವು ವರ್ಷದಿಂದ ನಮ್ಮಲ್ಲಿತ್ತು. ಆದರೆ ಬೇರೆ ಪ್ರಯಾರಿಟೀಸ್ ಇದ್ದದ್ರಿಂದ, ಹಣಕಾಸಿನ ಸ್ವಲ್ಪ ಕೊರತೆ ಇದ್ದರಿಂದ ಆಗ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಈಗ ನಮಗೆ ಆ ಒಂದು ಕನಸು ನನಸಾಗಿದೆ.